ಅಪೂರ್ಣಕಾಲಿಕ ಸೇವೆಯನ್ನು ನೀಡಲಿಕ್ಕೆ ಪುತ್ತೂರಿನವರೇ ಆಗಿರುವಂತಹ ಅವರು ಪೆಥಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀದೇವಿ ಅವರು ಇಲ್ಲಿ ಲಭ್ಯರಿದ್ದಾರೆ. ಇವತ್ತು ಅವರು ಇಡೀ ಚಿಕಿತ್ಸಾಲಯದ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾ ಇದ್ದಾರೆ. ಹಾಗೆ ಬಂದಂತ ಎಲ್ಲವರ ಪರವಾಗಿ ಮೊದಲಿಗೆ ದೇವರನ್ನು ಪ್ರಾರ್ಥಿಸಿಕೊಳ್ತಾ ಅವರಿಗೂ ದೇವರು ಒಳ್ಳೆ ಆರೋಗ್ಯ, ಒಳ್ಳೆ ಉತ್ತಮ ಮನಸ್ಥಿತಿ, ಉತ್ಸಾಹ, ಹಾಗೆ ಎಲ್ಲ ತಮ್ಮ ಕೌಟುಂಬಿಕ ಜೀವನ, ಅದರ ಜೊತೆಗೆ ಪುತ್ತೂರಿನ 10 ಸಂವತ್ಸರ ನೋವಿಗೆ ಸ್ಪಂದಿಸಿ ಅವರ ಮುಖದಲ್ಲಿ ನಗುವನ್ನು ಧರಿಸುವಂತ ಆಶೀರ್ವಾದವನ್ನು ಮಾಡಲಿ ಅಂತ ಅವರಿಗೆ ಎಲ್ಲ ರೀತಿಯ ಶುಭ ಹಾರೈಕೆಯನ್ನು ಮಾಡ್ತಾರೆ. ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಮೇಜರ್ ಡೋನರ್ ರೋಟೇರಿಯನ್ ಡಾಕ್ಟರ್ ಶ್ರೀ ಪ್ರಕಾಶ್ ಬಿ, ಹಾಗೆ ಈಗಾಗಲೇ ಕ್ಲಿನಿಕ್ ಅನ್ನ ಉದ್ಘಾಟನೆ ಮಾಡಿರುವಂತಹ, ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋದಕ್ಕಿರುವಂತಹ ಕೆವಿಜೆ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸುಳ್ಯ ಇದರ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಮೋಕ್ಷಾ ನಾಯಕ್, ಹಾಗೆ ಮುಖ್ಯ ಅತಿಥಿಗಳಾಗಿರುವಂತಹ ಮಹಾವೀರ ಮೆಡಿಕಲ್ ಸೆಂಟರ್ ಪುತ್ತೂರು ಇದರ MD ಡಾಕ್ಟರ್ ಸುರೇಶ್ ಪುತ್ತೂರಾಯ, ಹಾಗೆ ರೋಟೇರಿಯನ್ ಬಾಲಕೃಷ್ಣ ಪೈ, ಅಸಿಸ್ಟೆಂಟ್ ಗವರ್ನರ್ ಝೋನ್ 5 RIG 3181, ಹಾಗೆ ರೋಟೇರಿಯನ್ ಉಮಾನತ್ PB ಝೋನಲ್ ಲೆಫ್ಟಿನೆಂಟ್ ಝೋನ್ 5 RID 3181, ಹಾಗೆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ರೋಟರಿ ಕ್ಲಬ್ ಪುತ್ತೂರಿನ ಕಾರ್ಯದರ್ಶಿಗಳಾಗಿರುವಂತಹ PHF ಸುಬ್ಬಪ್ಪ ಕೈಕಂಬ, ಮಹಾವೀರ ಮೆಡಿಕಲ್ ಸೆಂಟರ್ ಪುತ್ತೂರು ಇದರ ಮಾಲಕರಾಗಿರುವಂತಹ ಡಾಕ್ಟರ್ ಅಶೋಕ್ ಪಡಿವಾಳ್, ಹಾಗೆ ಡಾಕ್ಟರ್ ಜ್ಯೋತಿ R ಪ್ರಸಾದ್, ಕಾರ್ಯದರ್ಶಿಗಳು ಕಮಿಟಿ B AOLE, ಹಾಗೆ ಮಹಾವೀರ ವೆಂಚರ್ಸ್ ಪುತ್ತೂರು ಇದರ ಆಡಳಿತ ಪಾಲುದಾರರಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ಪಡಿವಾಳ್, ಡಾಕ್ಟರ್ ಅಭಿಜ್ಞಾ KR, ನಿರ್ದೇಶಕರು ಕಮಿಟಿ B AOLE, ಪುತ್ತೂರು ಪಾಲಿಕ್ಲಿನಿಕ್ನ ಮಾಲಕರಾಗಿರುವಂತಹ ಶ್ರೀ ಅಜಯ್ ಪಡಿವಾಳ್. ಸರ್, ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾನೆ. ದಯವಿಟ್ಟು ತಾವೆಲ್ಲರೂ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ವೇದಿಕೆಯಲ್ಲಿ ಇರುವಂತಹ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ದಿನ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಜ್ಯೋತಿ ಮೇಡಮ್ ಇವರು ನೆರವೇರಿಸಿಕೊಡಲಿದ್ದಾರೆ. ಹಾಗೆ ತೇನ ವಿನಃ ತೃಣಮಪಿ ನಾಚಲತಿ ಅನ್ನುವಂತಹ ಮಾತಿನಂತೆ ದೇವರ ಅನುಗ್ರಹ ಇಲ್ಲದೆ ಯಾವುದೇ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಕ್ಕೆ ಸಾಧ್ಯವಿಲ್ಲ. ಅದರಂತೆ ನಮ್ಮ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ನಡೆಯೋದಕ್ಕೆ ಆ ದೇವರನ್ನ ಸ್ತುತಿಸೋದು ನಮ್ಮ ವಾಡಿಕೆ. ಸ್ಯಾಟಲೈಟ್ ಡೆಂಟಲ್ ಕ್ಲಿನಿಕ್ನ ಲೋಕಾರ್ಪಣೆಗೊಳ್ಳುವುದರ ಹಿಂದಿರುವಂತಹ ಕನಸುಗಾರರನ್ನ, ಅದು ನನಸಾದ ಬಗೆಯನ್ನ ಮೆಲುಕು ಹಾಕುತ್ತಾ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಇಂದಿನ ಸಭಾಧ್ಯಕ್ಷರು. ಎಲ್ಲರಿಗೂ ಶುಭೋದಯ. ರೋಟರಿ ಕ್ಲಬ್ ಪುತ್ತೂರು, KVG ದಂತ ಮಹಾವಿದ್ಯಾಲಯ ಸುಳ್ಯ, ಪುತ್ತೂರು ಪಾಲಿಕ್ಲಿನಿಕ್ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರು ರೋಟರಿ ಮಲ್ಟಿ ಸ್ಪೆಷಾಲಿಟಿ ಸ್ಯಾಟಲೈಟ್ ಕ್ಲಿನಿಕ್ ಮ್ಯಾನೇಜ್ಡ್ ಬೈ KVG ಡೆಂಟಲ್ ಕಾಲೇಜ್ ಸುಳ್ಯ ಲೋಕಾರ್ಪಣೆಗೊಳ್ಳುವಂಥ ಈ ಶುಭಾರಂಭದ ಸಂದರ್ಭದಲ್ಲಿ ನಾವಿದ್ದೇವೆ. ಮೊದಲಾಗಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಬೇಕಾಗಿದ್ದಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ KV ಅವರು ಅವರ ಅನಿವಾರ್ಯ ಕೆಲಸಗಳ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದಾರೆ. ಅವರಿಗೆ ಇಲ್ಲಿಂದಲೇ ಎಲ್ಲವರ ಪರವಾಗಿ ಮೊದಲಿಗೆ ಶುಭಾಶಯವನ್ನ ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ಸಂಸ್ಥೆಯ ಮುಖ್ಯಸ್ಥರ ನೆಲೆಯಲ್ಲಿ ಡಾಕ್ಟರ್ ಜ್ಯೋತಿ R ಪ್ರಸಾದ್ ಅವರು ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಬೆಳಗಿನ ಶ್ರೀ ಮಹಾಗಣಪತಿ ಹೋಮದ ಆದಿಯಾಗಿ ಪ್ರಾರ್ಥನೆ ಮತ್ತು ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡು ಇವತ್ತು ನಮ್ಮ ಜೊತೆಗೆ ಅವರಿದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಇಲ್ಲಿ ನಮಗೆ ಒದಗಿ ಬಂದಂಥವರು, ನಿಮಗೆಲ್ಲರಿಗೂ ತಿಳಿದಂತೆ ಒಂದು ನಿಮಿಷಕ್ಕೆ 1 ಗಂಟೆಗೂ ಮಿಕ್ಕಿದ ಮೌಲ್ಯ ಇರುವಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು. ಅವರಿಗೆ ಇಡೀ ದಿನದ ದಿನಚರಿಯಲ್ಲಿ ವಿಶ್ರಾಂತಿ ಅನ್ನುವಂಥದ್ದು ಜನ ಬಿಟ್ಟು ಕೊಡುವುದೇ ಕಷ್ಟ. ಅಂತಹ ಸಂದರ್ಭದಲ್ಲಿ ನಮ್ಮ ವಿನಂತಿ ಮೇರೆಗೆ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ 4 ಮಾತು ಆಡಿ ಅವರ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ
ಅಸಿಸ್ಟೆಂಟ್ ಗವರ್ನರ್ ಝೋನ್ 5 ರೋಟರಿ ಜಿಲ್ಲೆ 318 ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ಬಾಲಕೃಷ್ಣ ಪೈ ಅವರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುವವರಿದ್ದಾರೆ, ಮಂಗಳೂರಿಂದ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತ ಮತ್ತು ಗೌರವವನ್ನು ರೋಟರಿ ಕ್ಲಬ್ನ ನೆಲೆಯಲ್ಲಿ ಮತ್ತು ಇಂದಿನ ಕಾರ್ಯಕ್ರಮದ ನೆಲೆಯಲ್ಲೂ ಸಮರ್ಪಿಸ್ತಾ ಇದ್ದಾರೆ. ಇನ್ನೋರ್ವ ಗೌರವ ಉಪಸ್ಥಿತಿ ನೀಡುವಂತಹ ಝೋನಲ್ ಲೆಫ್ಟಿನೆಂಟ್ ಝೋನ್ 5 ರೋಟರಿ ಜಿಲ್ಲೆ 3181 ಇದರ ಝೋನಲ್ ಲೆಫ್ಟಿನೆಂಟ್ ಆಗಿರುವಂತಹ ರೊಟೇರಿಯನ್ ಉಮಾನಾಥ್ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತ. ಜೊತೆಗೆ ಈ ದಂತ ಚಿಕಿತ್ಸಾಲಯವನ್ನ ಲೋಕಾರ್ಪಣೆಗೊಳ್ಳುವುದಷ್ಟೇ ಅಲ್ಲ, ವರ್ಷ ಪೂರ್ತಿ ಇನ್ನೂ 10 ಹಲವು ವರ್ಷಗಳ ಕಾಲ ಅಲ್ಲಿಯ ಕೆಲಸ ನಿರಂತರ ನಡೀಬೇಕು. ಅದು ಆಗಬೇಕು ಅಂದ್ರೆ ಒಂದು ದಂತ ಮಹಾವಿದ್ಯಾಲಯದ ಮುಖ್ಯಸ್ಥರಿಂದ ಅದು ಸಾಧ್ಯ. ಆ ಸ್ಥಾನವನ್ನು ಅಲಂಕರಿಸಿ ಇಂದು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನ ನೀಡಿರುವಂತಹ ಡಾಕ್ಟರ್ ಮೋಕ್ಷ ನಾಯಕ್ ಅವರಿಗೆ ಕೂಡ ವಿಶೇಷವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅಭಿಜ್ಞಾ ಕೆಆರ್ ನಿರ್ದೇಶಕರು ಕಮಿಟಿ ಬಿ ಎಒಎಲ್ ಅವರು ಕೂಡ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಎಲ್ಲ ಕಾರ್ಯಕ್ರಮ ಆಗ್ಬೇಕಿದ್ರೆ ಅದಕ್ಕೆ ಮೂಲ ಆಧಾರ ಡಾಕ್ಟರ್ ಅಶೋಕ್ ಪಡಿವಾಲ್, ಡಾಕ್ಟರ್ ರೊಟೇರಿಯನ್ ಅಜಯ್ ಪಡಿವಾಲ್, ಹಾಗೆ ಡಾಕ್ಟರ್ ರಾಜೇಶ್ವರಿ ಪಡಿವಾಲ್ ಇವರ ಉಪಸ್ಥಿತಿಯನ್ನ ಗೌರವಿಸ್ತಾ ಈ ಕಾರ್ಯಕ್ರಮ ಆಗಲಿಕ್ಕೆ ಮೂಲ ಕಾರಣಕರ್ತಗಳಾಗಿರುವಂತಹ ನಿಮಗೆ ಅತ್ಯಂತ ಗೌರವದ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಪುತ್ತೂರು 61ನೇ ವರ್ಷದ ಹೆಜ್ಜೆಯನ್ನು ನಡೀತಾ ಇದೆ. ಇದರ ಕಾರ್ಯದರ್ಶಿಗಳಾಗಿರುವಂತಹ ರೊಟೇರಿಯನ್ ಸುಬ್ಬಪ್ಪ ಕೈಕಂಬವಿದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಸ್ವಾಗತ. ಖಜಾಂಚಿಗಳು ಕೂಡ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಮತ್ತು ಹಿರಿಯ ರೊಟೇರಿಯನ್ಸ್ ಮೊದಲಿನ ಸಾಲಲ್ಲಿ ಕೂತು ಅತ್ಯಂತ ಉತ್ಸಾಹದಲ್ಲಿ ಪುತ್ತೂರಿನ ಜನಮಾನಸಕ್ಕೆ ಒಂದು ಒಳ್ಳೆಯ ಕಡಿಮೆ ಶುಲ್ಕದ ಮೌಲ್ಯಯುತವಾದ ಬಾಯಿಯ ಆರೋಗ್ಯವನ್ನ ಉನ್ನತೀಕರಿಸುವಂತಹ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಗೌರವದ ಸ್ವಾಗತ. ಉಳಿದಂತೆ ಎಲ್ಲ ರೋಟರಿ ಸದಸ್ಯರಿಗೆ, ಅದರ ಜೊತೆಗೆ ಮಹಾವೀರ ವೆಂಚರ್ಸ್, ಮಹಾವೀರ ಮೆಡಿಕಲ್ ಸೆಂಟರ್ ಹಾಗೂ ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳಿಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೆವಿಜಿ ದಂತ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿರುವಂತಹ ಮತ್ತು ವಿಭಾಗ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ದಯಾಕರ್ ಎಂ ಉಪಸ್ಥಿತರಿದ್ದಾರೆ. ಹೊಸಡಿನ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಅವರು ರೊಟೇರಿಯನ್ ಹೌದು, ಕಾರ್ಯದರ್ಶಿಗಳಾಗಿ ಬೆಳ್ತಂಗಡಿ ರೋಟರಿ ಕ್ಲಬ್ ಅಲ್ಲಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯ ಇವತ್ತು ಉದ್ಘಾಟನೆ ಮಾಡಿದ್ರೆ ಅಷ್ಟೇ ಅಲ್ಲ, ಇದು ಪುತ್ತೂರಿನ 10 ಜನರ ಮನಸ್ಸಿಗೆ ತಲುಪುವಂತೆ ಮಾಡುವಂಥದ್ದು ಮಾಧ್ಯಮ ಮಿತ್ರರ ಕೆಲಸ. ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಸ್ವಾಗತ. ಇಷ್ಟೇ ಅಲ್ಲದೆ ಈ ಕೆಳಗೆ ಇವತ್ತು ಉದ್ಘಾಟನೆ ನೆರವೇರಿಸಿಕೊಂಡಂತಹ ದಂತ ಚಿಕಿತ್ಸಾಲಯದ ಪೂರ್ಣ ಜವಾಬ್ದಾರಿಯನ್ನು ನಡೆಸಿಕೊಂಡು ಬರುವಂಥದ್ದು ಕೆವಿಜಿ ದಂತ ಮಹಾವಿದ್ಯಾಲಯದ ಸಮುದಾಯ ದಂತ ಆರೋಗ್ಯ ವಿಭಾಗದ ಕೆಲಸ. ಅದರ ಮುಖ್ಯಸ್ಥರು ಡಾಕ್ಟರ್ ನಸರತ್ ಫರೀದ್ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಮತ್ತು ಅವರ ತಂಡಕ್ಕೆ ಕೂಡ ವಿಶೇಷವಾದ ಸ್ವಾಗತ. ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಜಯಂತ್ ಮತ್ತು ಅವರ ತಂಡ ಕೆವಿಜಿ ದಂತ ಮಹಾವಿದ್ಯಾಲಯದಲ್ಲಿದ್ದೀರಿ, ಅವರಿಗೂ ಕೂಡ ವಿಶೇಷವಾದ ಸ್ವಾಗತ. ಹಾಗೆಯ ಕೋಆರ್ಡಿನೇಟರ್ ಆಗಿ ಶ್ರೀ ಮಾಧವ ಅವರಿದ್ದಾರೆ, ಅವರಿಗೂ ಕೂಡ ಮತ್ತು ಅವರ ತಂಡ ಇದೆ, ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಪ್ರೀತಿಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೇವೆ. ಈ ಚಿಕಿತ್ಸಾಲಯ ಅಲ್ಲಿರುವಂತಹ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಉಪನ್ಯಾಸಕರುಗಳಿರ್ಬೋದು, ದಂತ ವೈದ್ಯರಿರ್ಬೋದು ಅಥವಾ ತಜ್ಞ ವೈದ್ಯರಿರ್ಬೋದು, ಅವರೆಲ್ಲರೂ ಈ ಚಿಕಿತ್ಸಾಲಯದಲ್ಲಿ ಒಂದಲ್ಲ ಒಂದು ದಿವಸ ಬಂದು ಪುತ್ತೂರಿನ ಜನತೆಗೆ ಸೇವೆಯನ್ನು ನೀಡ್ತಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಹೀಗೆ ಒಂದು ಸೆಟಲೈಟ್ ಕ್ಲಿನಿಕ್ ಆಗ್ತಾ ಇದೆ ಅನ್ನುವ ಉತ್ಸಾಹದಿಂದ ಅಲ್ಲಿಯ ಇಂಟರ್ನ್ಶಿಪ್ ಮಾಡ್ತಾ ಇರುವ ಮತ್ತು ವಿದ್ಯಾರ್ಥಿಗಳು ಹಲವರು ನಮ್ಮ ಜೊತೆಗಿದ್ದೀರಿ. ನಿಮಗೆ ಕೂಡ ವಿಶೇಷವಾದ ಸ್ವಾಗತವನ್ನ ಬಯಸ್ತೇನೆ. ಛಾಯಾಚಿತ್ರ ಗ್ರಹಣಕ್ಕಾಗಿ ಪದ್ಮ ಡಿಜಿಟಲ್ ಸ್ಟುಡಿಯೋ ಅಲ್ಲಿಯ ಸಹಾಯಕರಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುವಂತಹ ಹೇಮಾ ಜಯರಾಮ್
ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವತ್ತು ಬಂದವರೆಲ್ಲ ಅತ್ಯಂತ ಒಳ್ಳೆಯ ಮನಸ್ಸಿನಿಂದ ನೀವು ಬಂದಿದ್ದೀರಿ. ಯಾರನ್ನೂ ಬಿಡದೆ ಪ್ರತಿಯೊಬ್ಬರಿಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ರೋಟರಿ ಕ್ಲಬ್ ನೆಲೆಯಲ್ಲಿ ಪ್ರಣಾಮಪೂರ್ವಕ ಗೌರವದ ಸ್ವಾಗತವನ್ನು ಬಯಸಿ ಒಂದು 2 ಮಾತು ಪ್ರಾಸ್ತಾವಿಕವಾಗಿ ಈ ಸಂಸ್ಥೆಯ ಬಗ್ಗೆ ಹೇಳಬೇಕು. ಮೊದಲಿಗೆ ಬಾಯಿಯ ಚಿಕಿತ್ಸೆ ಅಂದ್ರೆ ಜನ ಹೆದರುವಂತ ಕಾಲ. ಈ ಕೊರೋನಾ ಬಂದ ಮೇಲೆ ಎಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ವೈದ್ಯರಂದ್ರೆ ಭಯ. ಅದರಲ್ಲೂ ಜನ ಹೇಗೆ ಇರ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಶುಲ್ಕ ಕಡಿಮೆ, ಎಲ್ಲಿ ಸೇವೆ ಚೆನ್ನಾಗಿದೆ ಇದನ್ನ ತುಲನೆ ಮಾಡ್ತೇವೆ. ಅದು ನಾವು ಒಂದು ಬಟ್ಟೆ ತಗೊಳ್ಳೋದಿರ್ಲಿ, ಕಾರ್ ತಗೊಳ್ಳೋದಿರ್ಲಿ, ಏನೇ ಇರಲಿ. ಇವತ್ತು ಮಹಾವೀರ ಮೆಡಿಕಲ್ ಸೆಂಟರ್ ನಂತಹ ಒಂದು ಆಸ್ಪತ್ರೆಯನ್ನು ನಡೆಸ್ಕೊಳ್ತಾ ಬೇರೆ ಬೇರೆ ಆಯಾಮಗಳಲ್ಲಿ ಫಲಾರ ಹೋಟೆಲ್ ಇರ್ಬೋದು, ಇದನ್ನು ಕೂಡ ನಡೆಸ್ಕೊಳ್ತಾ ಬೇರೆ ಬೇರೆ ವ್ಯಾವಹಾರಿಕ ಜೀವನವೂ ಇರ್ಬೋದು, ಸೇವಾ ಜೀವನವೂ ಇರ್ಬೋದು, ಎಲ್ಲ ಇದ್ದ ನಿಟ್ಟಿನಲ್ಲಿ ಡಾಕ್ಟರ್ ಅಶೋಕ್ ಪಡಿವಾಳ್ ಅವರು ಮಸ್ಕತ್ನಲ್ಲಿ ಸುಮಾರು ವರ್ಷಗಳ ಕಾಲ ದಂತವೈದ್ಯರಾಗಿ ಸೇವೆ ಸಲ್ಲಿಸಿ ಅಲ್ಲಿಂದ ನಿವೃತ್ತಿಯನ್ನು ತಗೊಂಡು ಇಲ್ಲಿ ಬಂದು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನು ಕೂಡ ನೋಡಿಕೊಂಡು ಅವರ ಕುಟುಂಬಸ್ಥರನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡು ಆರ್ಥಿಕ ಸಂಪನ್ಮೂಲ ಅವರಿಗೆ ನಿಟ್ಟಿನಲ್ಲಿ ಸಮಾಜಕ್ಕೆ ಹೇಗೆ ಕೊಡಬೇಕು ಅನ್ನುವುದೇ ಅವರ ಚಿಂತನೆ. ಅವರಲ್ಲಿ ಇರುವಂತಹ ಸಂಪನ್ಮೂಲದಲ್ಲಿ ಅದು ಆರ್ಥಿಕ ಸಹಾಯ ಇರ್ಬೋದು, ಸೇವೆ ಇರ್ಬೋದು, ಆರೋಗ್ಯದ ಸೇವೆ ಇರ್ಬೋದು, ವ್ಯವಹಾರದಲ್ಲಿ ಕೂಡ ಇರ್ಬೋದು, ಯಾವುದನ್ನು ಕೂಡ ಸಮಾಜಕ್ಕೆ ನ್ಯಾಯಯುತವಾದ ಮೌಲ್ಯವುಳ್ಳ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಅವರ ಚಿಂತನೆ ಅತ್ಯಂತ ಶ್ಲಾಘನೀಯ. ಅವರೇ ಕನಸು ಕಂಡಂತೆ ಅವರದ್ದೇ ಆದ ದಂತ ಚಿಕಿತ್ಸಾಲಯ ಇಲ್ಲಿದ್ದು 2 ಡೆಂಟಲ್ ಚೇರ್ಸ್ ಇದೆ. ಅದನ್ನ ನಿರಂತರ ಕೆಲಸ ಮಾಡಬೇಕು, ಇಲ್ಲದಿದ್ರೆ ಅಲ್ಲೇ ಹಾಗೆ ಮೂಲೆಯಲ್ಲಿ ಬೀಳುತ್ತದೆ. ಜೊತೆಗೆ ಸಮಾಜಕ್ಕೂ ಸಿಗಬೇಕು. ಆದರೆ ಸಮಾಜಕ್ಕೆ ಕೊಡುವಾಗ ಅದರಲ್ಲಿ ಆರ್ಥಿಕ ದೃಷ್ಟಿಕೋನ ಇಟ್ಕೊಂಡು ಸಮಾಜ ಸೇವೆ ಅಲ್ಲ, ಅತ್ಯಂತ ಬಡವರ್ಗದವರಿಗೂ ಮತ್ತು ಕಡಿಮೆ ಆರ್ಥಿಕ ಸ್ಥಿತಿಯುಳ್ಳ ಅಪ್ಪರ್ ಕ್ಲಾಸ್ ಆಫ್ ಬಿಲೋ ಪವರ್ಟಿ ಲೈನ್ ಇವರಿಗೆ ರೀಚ್ ಆಗಲಿಕ್ಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂತಹ ಚಿಕಿತ್ಸಾ ಸೌಲಭ್ಯಗಳಲ್ಲದೆ ಅದಕ್ಕಿಂತ ಸ್ವಲ್ಪ ಉನ್ನತ ಚಿಕಿತ್ಸೆಯನ್ನ ಕಡಿಮೆ ವೆಚ್ಚದಲ್ಲಿ ಕೊಡುವಂತ ಚಿಂತನೆ ಬಂದಾಗ ಅವರಿಗೆ ಇದನ್ನು ಸ್ಯಾಟಲೈಟ್ ಕ್ಲಿನಿಕ್ ಮಾಡಿದ್ರೆ ಹೇಗೆ ಅನ್ನುವ ಚಿಂತನೆ. ಅದರ ಜೊತೆಗೆ ಅವರು ರೋಟರಿ ಕ್ಲಬ್ಬಿನ ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ರೋಟರಿ ಕ್ಲಬ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೊಡುವಂತ ಅನ್ಸಂಗ್ ಹೀರೋ ಅವಾರ್ಡ್ ಕೂಡ. ಅವರು ನಿಜವಾಗಿ ಅವರ ವ್ಯಕ್ತಿತ್ವ ಇರೋದೇ ಹಾಗೆ. ಅವರು ಸೈಲೆಂಟ್ ಆಗಿರ್ತಾರೆ, ಹೆಚ್ಚು ಮಾತಾಡೋದಿಲ್ಲ, ತುಂಬಾ ಆಲೋಚನೆ ಮಾಡ್ತಾರೆ ಮತ್ತು ನ್ಯಾಯಯುತವಾಗಿ ಅದನ್ನ ನಿರ್ವಹಿಸ್ತಾರೆ. ಈ ನಿಟ್ಟಿನಲ್ಲಿ ನಾನು ಈ ವರ್ಷ ಅಧ್ಯಕ್ಷನಾಗುವ ಒಂದು 2-3 ತಿಂಗಳ ಮೊದಲು ನನ್ನನ್ನು ಕೇಳಿದರು. ನಾನು ಅದನ್ನು ತುಂಬಾ ಗೌರವದಿಂದ ಸ್ವೀಕರಿಸಿಕೊಂಡೆ. ಯಾಕಂದ್ರೆ ಪುತ್ತೂರಿನಂತ ಪ್ರದೇಶದಲ್ಲಿ ಸರ್ಕಾರಿ ದಂತ ಚಿಕಿತ್ಸಾಲಯ ಅಲ್ಲದೆ ಸ್ಯಾಟಲೈಟ್ ಕ್ಲಿನಿಕ್ಗಳಿಲ್ಲ. ನಾವು ವೃತ್ತಿಪರ ದಂತ ವೈದ್ಯರು ಪುತ್ತೂರಲ್ಲಿ ಸುಮಾರು 20ಕ್ಕೂ ಮಿಕ್ಕಿ ಇದ್ದೇವೆ. ನಮಗೆಲ್ಲರಿಗೂ ಒಳ್ಳೆ ರೀತಿಯ ರೋಗಿಗಳು ಬರ್ತಾರೆ, ಚಿಕಿತ್ಸೆ ಪಡ್ಕೊಳ್ತಾರೆ, ಸಮಾಧಾನ ಪಡ್ಕೊಂಡು ಹೋಗ್ತಾರೆ. ಆದ್ರೆ ಯಾವುದೋ ಒಂದು ವರ್ಗ ಸಮಾಜದಲ್ಲಿ ಚಿಕಿತ್ಸೆ ಸಿಕ್ಕದೆ ವಂಚಿತರಾಗುವ ಸ್ಥಿತಿ ಬಂದಾಗ ಇದು ಆಗ್ಬೇಕು ಅನ್ನುವ ಆಲೋಚನೆ ಬಂತು. ಅದಕ್ಕೆ ಅವರದೇ ಮೂಲ ಪ್ರೇರಣೆ. ನಾವು ಮಾಡಿದ್ದು ಬರೇ ನಿಮಿತ್ತ ಮಾತ್ರ ಅಂತ, ನಾವು ಬರೀ ಜೋಡಿಸೋ ಕೆಲಸ ಅಷ್ಟೇ ಮಾಡಿದ್ದೇವೆ. ಆದ್ರೆ ಅವರ ಇನ್ನೊಂದು ಕಾಳಜಿ ಏನು ಅಂದ್ರೆ ರೋಟರಿ ಕ್ಲಬ್ಬಿನ ಮೂಲಕ ಇದನ್ನು ಸಮಾಜಕ್ಕೆ ಶಾಶ್ವತ ಯೋಜನೆ ಕೊಡಬೇಕಂತ, ಆಸ್ ಎ ಪರ್ಮನೆಂಟ್ ಪ್ರಾಜೆಕ್ಟ್. ಹಾಗೆ ನಾವು 3 ಸಂಸ್ಥೆಗಳವರು ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೇವೆ. ಅವರ ಮತ್ತು ಅವರ ಕುಟುಂಬಸ್ಥರ ಈ ಒಂದು ಒಳ್ಳೆಯ ಉದ್ದೇಶವುಳ್ಳಂತಹ ಮತ್ತು ರೋಟರಿ ಕ್ಲಬ್ ಅನ್ನು ಅದಕ್ಕೆ ಸೇರಿಸಿಕೊಂಡು ಡೆಂಟಲ್ ಕಾಲೇಜನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡುವಂತಹ ಈ ಕಾರ್ಯ, ಅವರ ಈ ನಿಸ್ವಾರ್ಥವಾದ ಮನೋಧರ್ಮಕ್ಕೆ ಗೌರವ ಇದು ನಾವು ನಿಜವಾಗಿ ತೃಪ್ತಿ ಪಟ್ಟುಕೊಳ್ಳಬಹುದಾದಂತಹ ಸಂದರ್ಭ. ಅವರಿಗೆ ಮತ್ತೊಮ್ಮೆ ಶ್ಲಾಘನೆಗಳನ್ನು ಗೌರವವನ್ನು ತಿಳಿಸ್ತಾ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸಿ ವಿರಮಿಸ್ತೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ನಮ್ಮ ಪ್ರೀತಿಯನ್ನ ಗಣ್ಯರಿಗೆ ಗುಲಾಬಿಯನ್ನ ಹಂಚುವ ಮೂಲಕ ತೋರ್ಪಡಿಸಿ ಮತ್ತೊಮ್ಮೆ ಅವರನ್ನ ಅತ್ಯಂತ ಪ್ರೀತಿಯಿಂದ ಸಭೆಗೆ ಬರಮಾಡಿಕೊಳ್ಳಬೇಕು ಅಂತ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದಾರೆ.
ಪಂಚಭೂತಗಳಲ್ಲಿ ದೇವರನ್ನ ಕಾಣುವವರು ನಾವು. ಕಣ್ಣಿಗೆ ಕಾಣದಂತಹ ಭಗವಂತನನ್ನ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಅಗ್ನಿಯಲ್ಲಿ ಸಾಕ್ಷಾತ್ಕರಿಸಿ ಜ್ಯೋತಿಯನ್ನು ಬೆಳಗುವ ಮೂಲಕ ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಕಾರ್ಯಕ್ರಮ ಉದ್ಘಾಟನೆಗೊಳ್ಳೋದಕ್ಕಿದೆ. ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಇವರ ಧರ್ಮಪತ್ನಿ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್, ಕಾರ್ಯದರ್ಶಿಗಳು ಕಮಿಟಿ ಬಿ ಎಒಎಲ್ಇ. ಮೇಡಮ್, ತಾವು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಈ ಶುಭ ಕಾರ್ಯದಲ್ಲಿ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಚಾಲನೆಯನ್ನು ನೀಡಿರುವಂತಹ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್, ತಾವು ಸಭೆಯನ್ನು ಉದ್ದೇಶಿಸಿ ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. Dear students, faculty and my dear Rotarians, today is a very special day for KVG Dental College. At the outset, I would like to thank Dr. Ashok Padiwal and his family for giving the opportunity to start his satellite center in his center. Thank you so much, sir. We really appreciate this kind gesture, and I'm sure his main vision is to serve the society. I can assure you we'll live up to your expectation and we'll take this to a next level. We would like to keep the fee structure in a very nominal price so that it will be helpful to the local patients. And at the same time, we'll be deputing our interns and PGs so that it will be beneficial to our students also. It's a mutual benefit. As a team, we will work and definitely we'll take it to the next level. I can assure you fully, sir. And as a Rotarian, you all will be interested in social service. We all know you conduct a lot of health camps. And from our college, if you need any help for conducting a health camp, if you want to join the dental camps also, we'll be more than happy to give any assistance henceforth. So we'll be as a team, we'll work towards the healthcare of the society. And at the same time, I would like to take this opportunity to thank each and everyone who contributed to start this satellite clinic, especially the Giant, our PRO and community department. Our community department is doing a wonderful job, headed by Yogesh Sir and Dr. Jayan. The team is very good. They are conducting a lot of camps. So we are helping the public in as far as possible from our dental college side. We are doing our best. We'll be more than happy to associate with the Rotarians of Puttur also. Thank you so much. Thank you for giving an opportunity. Thank you. ಉತ್ತಮವಾದಂತಹ ಕಾರ್ಯ 3 ಸಂಸ್ಥೆಗಳ ಒಗ್ಗೂಡಿಕೆಯಿಂದ ಇಂದು ಪುತ್ತೂರಿನಲ್ಲಿ ಪ್ರಾರಂಭವಾಗಿದೆ. ಕೆವಿಜಿ ದಂತ ವಿದ್ಯಾಲಯ ಇರಬಹುದು, ಮಹಾವೀರ್ ರೋಟರಿ ಕ್ಲಬ್ ಇರಬಹುದು ಮತ್ತು ಮಹಾವೀರ ಮೆಡಿಕಲ್ ಸೆಂಟರ್, ಅದ ಪುತ್ತೂರು ಪಾಲಿಕ್ಲಿನಿಕ್, ಇವೆಲ್ಲವುಗಳ ಉದ್ದೇಶ ಒಂದೇ, ಜನರ ಸೇವೆ ಮಾಡುವಂಥದ್ದು. ಅಂತಹ ಒಂದು ಉತ್ತಮ ಉದ್ದೇಶವನ್ನು ಇಟ್ಟುಕೊಂಡಂತಹ 3 ಸಂಸ್ಥೆಗಳ ಒಗ್ಗೂಡುವಿಕೆಯಿಂದ ಆದಂತಹ ಈ ಒಂದು ಕ್ಲಿನಿಕ್ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಒಂದು ಸಂಸ್ಥೆಯು ಪುತ್ತೂರಿನ ಜನತೆಗೆ, ಪುತ್ತೂರಿನ ಆಸ್ಪಾಸಿನ ಜನತೆಗೆ ಉತ್ತಮ ಚಿಕಿತ್ಸೆಯನ್ನು ನೀಡಲಿ, ಕಡಿಮೆ ದರದಲ್ಲಿ ಅತ್ಯುತ್ತಮವಾದಂತಹ ದಂತ ಚಿಕಿತ್ಸೆಯನ್ನು ನೀಡುವಲ್ಲಿ ಯಶಸ್ವಿ ಆಗಲಿ, ಖಂಡಿತವಾಗಿ ಯಶಸ್ವಿ ಆಗ್ತದೆ. ಅದಕ್ಕೆ ದೇವರ ಆಶೀರ್ವಾದವೂ ಇದೆ ಅಂತ ಹೇಳುತ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇರುವಂಥ ವೈದ್ಯರುಗಳು ಹಾಗೂ ಸಿಬ್ಬಂದಿಗಳಿಗೂ ಸಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮಹಾವೀರ ಮೆಡಿಕಲ್ ಸೆಂಟರ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ಅಶೋಕ್ ಪಡಿವಾಳ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈಗಾಗಲೇ ಒಂದು ರೋಟರಿ ಪ್ರಾಯೋಜಿತ ಡಯಾಲಿಸಿಸ್ ಸೆಂಟರನ್ನು ಸಹ ತಮ್ಮ ಮಹಾವೀರ ಆಸ್ಪತ್ರೆಯಲ್ಲಿ ನಡೆಸ್ತಾ ಇದ್ದಾರೆ. ಇದು ಸಹ ಒಂದು ಜನರಿಗೆ, ಪುತ್ತೂರಿನ ಜನತೆಗೆ ಒಂದು ಉತ್ತಮವಾದಂಥ ಚಿಕಿತ್ಸೆಯನ್ನು ನೀಡುವಂಥ ಒಂದು ಸಂಸ್ಥೆಯಾಗಿದೆ. ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ದಂತ ಚಿಕಿತ್ಸಾ ಕ್ಲಿನಿಕನ್ನು ಸಹ ಪ್ರಾರಂಭಿಸ್ತಾ ಇದ್ದಾರೆ. ಇಂಥ ನೂರಾರು ಯೋಜನೆಗಳು ಅವರ ತಲೆಯಲ್ಲಿ ಇರುವುದು, ಎಲ್ಲವೂ ಸಹ ಯಶಸ್ವಿಯಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದಾರೆ. ಡಾಕ್ಟರ್ ಶ್ರೀ ಪ್ರಕಾಶ್ ಹೇಳಿದಂತೆ
ನನಗೂ ಸಹ ಬಿಡುವಿಲ್ಲದೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟವರು ಡಾಕ್ಟರ್ ಅಶೋಕ್ ಪಡಿವಾಳ ಅವರು. ಕಳೆದ 25 ವರ್ಷದಿಂದ ತಮ್ಮ ಹಾಸ್ಪಿಟ್ಲಲ್ಲಿ ಅದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕ ವಿಶೇಷ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಈ ಒಂದು ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಪುತ್ತೂರಿನ ಜನತೆಗೆ ಒಂದು ಉತ್ತಮ ಚಿಕಿತ್ಸೆ ಇಲ್ಲಿಂದ ಸಿಗಲಿ, KVG ದಂತ ವಿದ್ಯಾಲಯಕ್ಕೂ ರೋಟರಿಯ ಎಲ್ಲರಿಗೂ ಸಹ ಇದು ಈ ಒಂದು ಕ್ಲಿನಿಕ್ಕನ್ನು ಪ್ರಾರಂಭ ಮಾಡಲು ಕಾರಣಕರ್ತರಾದ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. It's a very momentous occasion for all of us today because the 3 administrative team all are working for the society. It's indeed, we have dignitaries on the days. Dr. Padiwal, the president, and we have the team from Academy of Liberal Education. Our respected sir, Dr. Renuka Prasad sir couldn't come, but anyway, he has on behalf his wife, Dr. Jyoti R. Prasad, Director, Academy of Liberal Education, and Dr. Abhijna, who are with us today. And also we have all the dignitaries of the Rotarians, our administrative officers, and also HODs of 2 departments and our students. When I stand before you, I remember the beautiful wordings of Albert Einstein, who said, "Only a life lived for others is a life worthwhile." I definitely feel today a life is made worthwhile by these 3 administrative teams who made this specialty dental clinic working for the society. And giving for the society is a human nature. And I'm very happy. I think a big applause should go to the entire team who made it possible. A little about our institution, I would like to say it's more than 3 decades of dental excellence in dental education. It is our founder president, Kurunji Venkat Ramana Gowda, who worked by his morals. Basically 2 models I can say. One is education, educating the people, and second is working for the society. This was his deepest inner thought. His legacy was followed by his son, Dr. Renuka Prasad KV, and his entire family members who are present here today. And they worked for a venture of giving public or giving society the opportunity for beautiful smile, a healthy life. And our institution, we have more than 45 postgraduate students, and also I can say that our students are trained very well. And here we have specialty doctors. It is not the students, but the specialty doctors are treating the society today in this center. And it would be one, because we see it's the digital era today. And this modern technology will be brought into this center. And I can vouch that this center will be one of the best centers which belong to KVG Dental College. And it is the public who have to make this opportunity, because we have the press and media. The public should make the opportunity to take this help, guidance from the doctors. And I pray to God that Dr. Sridevi and the entire team who will be the doctor in charge here will take up the lead and do well for the society, which is the motto of the dental college. So all the public make use of the opportunity, because definitely we will take dentistry to the next level and make this center one of the best centers. Thank you one and all for the opportunity. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೇತರ ನನ್ನ ರೋಟರಿ ಮಿತ್ರರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿ ಸ್ನೇಹಿತರೆ,
ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದದ್ದಕ್ಕೆ ನಿಮ್ಮ ಹತ್ರ ಮೊದಲಾಗಿ ಕ್ಷಮೆಯನ್ನು ಕೇಳ್ತೇನೆ. ಆದರೆ ತಪ್ಪು ನಂದಲ್ಲ. ನಾನು ಸರಿಯಾಗಿ ದಾರಿಯಲ್ಲಿ ಬರುವಾಗ ಯಾವುದೋ ಒಂದು ಮೋರದ ಸ್ವಲ್ಪ ಹಿಂದೆ ಆಚೆಯಿಂದ ಈಚೆ ಮಧ್ಯದಲ್ಲಿ ಒಂದು ಮಂಗಳೂರಿಂದ ಬರ್ತಾ ಇದ್ದೆ, ಏನೋ ಆಕ್ಸಿಡೆಂಟ್ ಆಗಿದೆ, ಯಾವುದೇ ವೆಹಿಕಲ್ ಹೋಗೋದಿಲ್ಲ ಅಂತ ಸ್ಟಾಪ್ ಮಾಡಿಕೊಂಡು ನಮ್ಮನ್ನು ಮತ್ತೆ ಯಾವುದೋ ಒಳಗಿನ ದಾರಿಯಲ್ಲಿ ಹೋಗಿ ಅಂತ ಹೇಳಿದರು. ಅದು ತಲುಪ್ತದೆ ಅಂತ ಹೇಳಿದರು. ಅದು ಕೆದಿಲ ಎಲ್ಲ ಆಗಿ ಒಳಗಿನ ದಾರಿಯಲ್ಲಾಗಿ ಸಿಂಗಲ್ ರೋಡು ಹೋಗೋದು ಬರೋದು ಎಲ್ಲ ವೆಹಿಕಲ್ಗಳು ಮತ್ತೆ ಬ್ಲಾಕ್ ಆಗಿ, ಅಂತೂ ನನ್ನ ಕುಟುಂಬಸ್ಥರು ಕೂಡ ಇದ್ರು. ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಮಧ್ಯಾಹ್ನ ಅಟೆಂಡ್ ಆಗಬೇಕು. ಅವರನ್ನು ಇಲ್ಲೇ ಬಿಟ್ಟು ನೀವು ಆಟೋದಲ್ಲಿ ಹೋಗಿ, ಇಲ್ಲದ್ರೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಯಾಕಂತೇಳಿ ಇದು ಪುತ್ತೂರು ರೋಟರಿ ಕ್ಲಬ್ನ ಕಾರ್ಯಕ್ರಮ. ಕ್ಲಬ್ದ ಸಮಯದಲ್ಲಿ ಪ್ರಾರಂಭ ಆಗ್ತದೆ, ಕ್ಲಬ್ದ ಸಮಯದಲ್ಲಿ ಎಂಡ್ ಆಗ್ತದೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿದೆ. ಯಾಕಂತೇಳಿದ್ರೆ ನಾನು ಇದರ ಮೊದಲು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೇನೆ. ಮತ್ತೆ ನನ್ನೆಲ್ಲ ರೋಟರಿಯ ಕಾರ್ಯಕ್ರಮಗಳಲ್ಲಿ ನಾನು ಹೇಳ್ತಾ ಇರುವಂಥದ್ದು ಕೂಡ ಅದೇ. ಏನು ಅಂತ ಹೇಳಿದರೆ, ಶಿಸ್ತು ಮತ್ತು ಸಮಯಕ್ಕೆ ರೋಟರಿ ಕ್ಲಬ್ ಪುತ್ತೂರಿನವರು ಕೊಡುವಷ್ಟು ಇಂಪಾರ್ಟೆನ್ಸನ್ನು ನಾನು ಎಲ್ಲಿಯೂ ಬೇರೆ ಯಾವುದೇ ಕ್ಲಬ್ಗಳಲ್ಲಿ ನಾನು ನಮ್ಮದೇ ಕ್ಲಬ್ಬನ್ನು ಸೇರಿ ಕೂಡ, ಸುಬ್ರಹ್ಮಣ್ಯದ ಕ್ಲಬ್ಬನ್ನು ಸೇರಿ ಕೂಡ ನಾನು ನೋಡ್ತಾ ಇರುವಂಥದ್ದು ನಾನು ಇಷ್ಟೊಂದು ನೋಡಲಿಲ್ಲ. ನನ್ನ ಇನ್ಸ್ಟಾಲೇಷನ್ನ ಸೆರೆಮನಿಯಲ್ಲಿ ಸರ್ ನಾನು ಹೇಳಿದ್ದೇನೆ, ಯಾವುದೇ ಒಂದು ರೋಟರಿ ಮಿತ್ರರಿಗೆ ಟ್ರೈನಿಂಗ್ ಬೇಕು ಅಂತ ಆದರೆ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು, ಸ್ಪೆಷಲ್ ಪ್ರೋಗ್ರಾಮನ್ನು ಬೆಂಗಳೂರಿಂದಲೋ ಮೈಸೂರಿಂದಲೋ ಕರೆಸಿ ಟ್ರೈನಿಂಗ್ ಕೊಡುವಂಥ ಅವಶ್ಯಕತೆ ಇಲ್ಲ. ರೋಟರಿ ಕ್ಲಬ್ ಪುತ್ತೂರಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕರ್ಕೊಂಡು ಕೂತ್ಕೊಳಿಸಿ ಎಲ್ಲ ರೀತಿಯ ಟ್ರೈನಿಂಗಲ್ಲಿ ಸಿಗ್ತದೆ ಅಂತ ಹೇಳುವಂಥ ಒಂದು ವಿಚಾರ. ಯಾಕಂದ್ರೆ ಮತ್ತೆ ಇದು ನನ್ನ ಸುಯೋಗ ಅಂತ ನಾನು ತಿಳ್ಕೊಂಡಿದ್ದೇನೆ. 2008ರಲ್ಲಿ ನಾನು ರೋಟರಿ ಕ್ಲಬ್ ಸುಬ್ರಹ್ಮಣ್ಯವನ್ನು ಸೇರಿದ್ರು ಕೂಡ ಒಂದು ಪುತ್ತೂರಿನ ಒಡನಾಟ. ನಾನು ಕೂಡ ಪುತ್ತೂರಿನವನೇ, ಇಲ್ಲೇ ನಮ್ಮ ಸ್ವಂತ ಮನೆ ಕೂಡ ಇದೆ. ಇಲ್ಲೇ ನಾನು ಡಿಗ್ರಿ ಮಾಡಿದ್ದು ವಿವೇಕಾನಂದ ಕಾಲೇಜ್ ಪುತ್ತೂರಿನಲ್ಲಿ. ಇಲ್ಲೇ ಪ್ರೊಫೆಸರ್ ಆಗಿ ಲೆಕ್ಚರರ್ ಆಗಿ 2 ವರ್ಷ ಸರ್ವ್ ಮಾಡಿ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋದವ. ಅದರಿಂದಾಗಿ ಇದು ಈ ನಮ್ಮ ಸಂತೆಕಟ್ಟೆಯ ಈಚೆಲ್ಲ ನಮ್ಮ ಬಾಲ್ಯದಲ್ಲಿ ನಾವು ಓಡಾಟ ಮಾಡಿಕೊಂಡಿದ್ದವು. ಅದರಿಂದ ಒಂದು ಸಂತೋಷ ಏನು ಅಂತ ಹೇಳಿದರೆ, ಇಂತಹ ಒಂದು ಮಾತೃ ಸಂಸ್ಥೆ, ಇಂತಹ ಇಡೀ ರೋಟರಿ ಜಿಲ್ಲೆ 3181ರಲ್ಲಿ ಇರುವಂಥ ಹೈಯೆಸ್ಟ್ ನಂಬರ್ ಅಂತ ಹೇಳಿದರೆ, ಲಾರ್ಜೆಸ್ಟ್ ಕ್ಲಬ್ ಅಂತ ಹೇಳಿದರೆ ಅದು ಪುತ್ತೂರು ರೋಟರಿ ಕ್ಲಬ್. 103 ಜನ ಸದಸ್ಯರನ್ನು ಹೊಂದಿಕೊಂಡು ಕ್ಲಬ್ದ ಸಮಯದಲ್ಲಿ 104 ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತೊಂದು ಸ್ಯಾಟಲೈಟ್ ಒಂದು ಇದನ್ನು ಡೆಂಟಲ್ ಕ್ಲಿನಿಕನ್ನು ಇವತ್ತು ಲೋಕಾರ್ಪಣೆ ಮಾಡೋದು ಅಂತ ಹೇಳಿದರೆ ಅದು ಸುಲಭ ಅಲ್ಲ. ನಿಮ್ಮದು ಯಾವುದಿಲ್ಲ ಹೇಳಿ. ಇವತ್ತು ಐ ಕ್ಲಿನಿಕ್ ಇದೆ, ಉಚಿತವಾಗಿ ಎಲ್ರಿಗೂ ನೇತ್ರ ಚಿಕಿತ್ಸೆ ಆಗ್ತದೆ, ಮತ್ತು ನೇತ್ರದಾನದಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಮತ್ತು ರೋಟರಿ ಬ್ಲಡ್ ಬ್ಯಾಂಕ್ ಇದೆ. ನಾನು 2000ರಿಂದ 2000 ರಿಟೈರ್ ಆಗುವವರೆಗೆ 2021ರವರೆಗೆ ಸುಬ್ರಹ್ಮಣ್ಯ ಕಾಲೇಜಿನಲ್ಲಿ ಪುತ್ತೂರು ರೋಟರಿ ಬ್ಲಡ್ ಬ್ಯಾಂಕ್ನ ಸಹಾಯದಿಂದ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ 75 ಯೂನಿಟ್ನಷ್ಟು ರಕ್ತವನ್ನು ನಾವು ನಮ್ಮ ಕಾಲೇಜಿಂದ ನೀಡ್ತಾ ಬರ್ತಾ ಇದ್ದೆವು. ಅದಕ್ಕೆ ನಮಗೆ ರೋಟರಿ ಸಂಸ್ಥೆಯಿಂದ, ನಿಮ್ಮ ಚಾರಿಟಬಲ್ ಟ್ರಸ್ಟಿಂದ ನನಗೆ 2 ಸಾರಿ ಸನ್ಮಾನ ಕೂಡ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಂತಹ ಒಂದು ಸಂಸ್ಥೆ ಇವತ್ತು ಇಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಸ್ಯಾಟಲೈಟ್ ಡೆಂಟಲ್ ಕ್ಲಿನಿಕನ್ನು ಲೋಕಾರ್ಪಣೆ ಮಾಡಿಕೊಂಡು ಪುತ್ತೂರಿನ ಸುತ್ತಮುತ್ತ, ಪುತ್ತೂರು ಮಾತ್ರ ಅಲ್ಲ, ನಮ್ಮ ಸುಬ್ರಹ್ಮಣ್ಯದಿಂದ, ನಮ್ಮ ಬಳಪದಿಂದ ಎಷ್ಟು ಜನ ಇವತ್ತು ನಿನ್ನೆ ಸಮೇತ ನಮ್ಮ ZRM ಮೀಟಿಂಗ್ ಇರುವಾಗ ನಮ್ಮ ಅಧ್ಯಕ್ಷರೇ ಕೇಳಿದರು, ಸರ್ ಯಾವಾಗೆಲ್ಲ ನಾನು ಬರಬೇಕು, 5 ಪ್ರಾಬ್ಲಮ್ ಇದೆ ನಮ್ಮಲ್ಲಿ 2-3 ಜನರಿಗೆ, ನಾನು ಯಾವಾಗ ಕರ್ಕೊಂಡು ಬರಬೇಕು ಅಂತ ಹೇಳುವಾಗ ಡಾಕ್ಟರ್ ಶ್ರೀಪ್ರಕಾಶ್ ಸರ್ ಡೈರೆಕ್ಷನ್ ಕೊಟ್ಟರು, ಇಂತಿಂಥ ದಿನ ಬನ್ನಿ, ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು. ಅಂತಹ ಒಂದು ಒಳ್ಳೆಯ ಕ್ಲಬ್ಬಿನ ಒಂದು ಏಜಿ ಆಗಿದ್ದೆ. ನನಗೊಂದು ಏಜಿ ಆಗಲಿಕ್ಕೆ ಸದವಕಾಶ ಸಿಕ್ಕಿದ್ದಕ್ಕೆ ನಾನು ಡಿಸ್ಟ್ರಿಕ್ಟ್ ಗವರ್ನರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕು. ಯಾಕಂತೇಳಿದ್ರೆ ನಾನು ಏಜಿ ಹಾಕ್ಕೊಂಡು, ನಾನು ಮೊದಲೇ ಹೇಳಿದ್ದೇನೆ, ಯಾವುದನ್ನು ಕೂಡ ನಾವು ಇಲ್ಲಿ ನಿಮಗೆ ಗೈಡೆನ್ಸ್ ಕೊಡಲಿಕ್ಕಿಲ್ಲ, ನಿಮ್ಮಿಂದ ಕಲೀಲಿಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳ್ಕೊಂಡು. ಅದರಿಂದಾಗಿ ನಾವು ಕಲಿತಾ ಇದ್ದೇವೆ. ಮತ್ತು ನಾನು ಟೀಚಿಂಗನ್ನು ಬಿಟ್ಟು 4 ವರ್ಷ ಆಯಿತು. ಆದರೆ ಟೀಚಿಂಗನ್ನು ಮಾಡುವಾಗ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇರುವಂಥದ್ದು, ನೀವು ರೋಲ್ ಮಾಡೆಲ್ ಆಗಿ ಯಾವುದೋ ಫಿಲ್ಮ್ ಆ್ಯಕ್ಟ್ರನ್ನು ಅಥವಾ ಆ್ಯಕ್ಟ್ರೆಸ್ಸನ್ನು ಎಲ್ಲ ಇಟ್ಕೊಳ್ಬೇಡಿ. ನಿಮ್ಮ ಫ್ಯಾಮಿಲಿಯಲ್ಲೇ ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಥವಾ ಕಾಲೇಜಿನಲ್ಲಿ ನಮ್ಮ ಗುರುಗಳಿರ್ಬೋದು, ಅಂಥವರನ್ನು ಅವರ ಒಂದು ನುಡಿ ನಡತೆಯನ್ನು ನೋಡಿಕೊಂಡು ಯಾರು ನಿಮ್ಗೆ ಇಷ್ಟ ಆದರೂ ಅಂಥವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ. ಅಂಥವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಟುಕೊಂಡು ಆ ರೀತಿಯಲ್ಲಿ ಅವರ ಹಾಗೆ ಆಗಲಿಕ್ಕೆ ಪ್ರಯತ್ನ ಪಡಿ. ನಾನು ಇವತ್ತು ರೋಟರಿ ಕ್ಲಬ್ ಎಲ್ಲ ಸದಸ್ಯರಿಗೆ ಹೇಳುವಂಥದ್ದು ಅದೇ, ರೋಲ್ ಮಾಡೆಲ್ ಆಗಿ ನಮಗೆ ಇವತ್ತು ರೋಟರಿ ಕ್ಲಬ್ ಪುತ್ತೂರಿದೆ. ಅದರಿಂದಾಗಿ ನಾವು ಬೇರೆ ಯಾವ ಕ್ಲಬ್ಗಳನ್ನು ತಗೊಳ್ಬೇಕಾಗಿಲ್ಲ. ಮೊನ್ನೆ ನಾನು ನನ್ನ ಕೆಲವು ಮೀಟಿಂಗ್ಗಳಲ್ಲಿ ನಾನು ಹೋದಾಗ ಹೇಳ್ತಾ ಇದ್ದೆ,
ಏನೇ ಇದ್ರೂ ಕೂಡ ರೋಲ್ ಮಾಡೆಲ್ ಆಗಿ ನಮಗೆ ರೋಟರಿ ಕ್ಲಬ್ ಪುತ್ತೂರಿದೆ. ಅದನ್ನೇ ನಾವು ಅನುಸರಣೆ ಮಾಡಿದರೆ ಖಂಡಿತವಾಗಿಯೂ, ಬಿಕಾಸ್ ಇಟ್ ಈಸ್ ಅನ್ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇನ್ ಫ್ರಂಟ್ ಆಫ್ ಆಲ್ ರೊಟೇರಿಯನ್ಸ್. ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಮತ್ತು ಶಿಸ್ತುಬದ್ಧವಾಗಿ. ನನ್ನ ಸೆಕ್ರೆಟರಿ ನನ್ನ ಶಿಷ್ಯ ಮಿತ್ರನೂ ಹೌದು. ಅದನ್ನಾಗಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳೋದು ನನಗೆ ಚೆನ್ನಾಗಿ ಅರಿವು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸಿ, ಮತ್ತು ರೊಟೇರಿಯನ್ ಅಶೋಕ್ ಮಡಿವಾಳ್ ಸರ್ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಯಾಕಂತ ಹೇಳಿದ್ರೆ ಮಾತು ಕಮ್ಮಿ, ದುಡಿಮೆ ಹೆಚ್ಚು. ಅವರು ಅಧ್ಯಕ್ಷರಾಗಿರುವಾಗಲೂ ಅವರ ಕಾರ್ಯವೈಖರಿಗಳನ್ನು ನಾನು ನೋಡಿದ್ದೇನೆ. ನಿನ್ನೆ ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಸರ್ ಅವರು ಹೇಳಿದಾಗನೇ ಅನ್ಸಂಗ್ ಹೀರೋ, ಏನಾದರೂ ಒಂದು ಅವಾರ್ಡ್ ಇದ್ದರೆ ಡಿಸ್ಟ್ರಿಕ್ಟಲ್ಲಿ ಅನ್ಸಂಗ್ ಹೀರೋ ಅದು ಅಶೋಕ್ ಪಡಿವಾಳ್ ಸಾಹೇಬರಿಗೆ ಸಲ್ಲಬೇಕು ಅಂತ ಹೇಳ್ತಾ. ಯಾಕಂತೇಳಿದ್ರೆ ಅಂತಹ ಒಂದು ಮನೋಭಾವನೆ ಯಾರ ಹತ್ರ ಕೂಡ ಇರುವುದಿಲ್ಲ. ಕೋಟಿ ದುಡ್ಡು ಇರಬಹುದು, ಆದರೆ ದಾನ ಮಾಡುವಂತಹ ಒಂದು ಚಿಂತನೆ ಅವರಲ್ಲಿ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಇಂತಹ ಒಂದು ಕೆಲಸ ಕಾರ್ಯವನ್ನು ಮಾಡಿ ಇವತ್ತು 3 ಸಂಸ್ಥೆಗಳು ಒಟ್ಟು ಸೇರಿ ಒಂದು ಜನಾನುರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸಂತೋಷದಾಯಕವೂ ಹೌದು. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ, ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ KVG ಡೆಂಟಲ್ ಕಾಲೇಜ್ ಕೂಡ ನಾನು ಕೈ ಜೋಡಿಸಿದ್ದಕ್ಕೆ ಕೃತಜ್ಞತೆ ಅರ್ಪಿಸ್ತಾ, ನನಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ವೇದಿಕೆಯ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವಂಥ ಗಣ್ಯರೇ, ಸ್ನೇಹಿತರೆ, ರೋಟರಿ ಕ್ಲಬ್ ಪುತ್ತೂರು, ರೋಟರಿ ಬ್ಲಡ್ ಬ್ಯಾಂಕ್, ರೋಟರಿ ಡಯಾಲಿಸಿಸ್ ಸೆಂಟರ್, ರೋಟರಿ ಐ ಹಾಸ್ಪಿಟಲ್, ಇದೀಗ ರೋಟರಿ ಡೆಂಟಲ್ ಕ್ಲಿನಿಕ್, ಇದು ಪುತ್ತೂರು ರೋಟರಿಯ ಕಿರೀಟಕ್ಕೆ ಇನ್ನೊಂದು ಗರಿಯನ್ನು ಇಟ್ಟಂತಾಗಿದೆ. ಈ ಡೆಂಟಲ್ ಕ್ಲಿನಿಕ್ಕಿನ ಒಂದು ಪ್ರಾರಂಭಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಅಶೋಕ್ ಪಡಿವಾಳ್ರವರು. ಬಹುಶಃ ನಮ್ಮ ಒಂದು ಮಾತಿದೆ, ಬಲ ಕೈಯಲ್ಲಿ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗಬಾರ್ದು ಅಂತ. ಆದರೆ ನಮ್ಮ ಅಶೋಕ್ ಪಡಿವಾಳ್ರು ಅದಕ್ಕೂ ಕೂಡ ಒಂದು ವಿರೋಧ ವ್ಯಕ್ತಿತ್ವ. ಅವರು ಏನಂತ ಹೇಳಿದರೆ, ನಾನು ಕೊಟ್ಟದ್ದು ನನಗೆ ಗೊತ್ತಾಗಬಾರ್ದು ಅಂತ ಹೇಳೋ ರೀತಿಯಲ್ಲಿ ದಾನವನ್ನು ಮಾಡುವರು. ನಮ್ಮ ರೋಟರಿ ಸಂಸ್ಥೆಯಲ್ಲಿ RIಯಲ್ಲಿ ಒಂದು ಸಂಪ್ರದಾಯ ಇದೆ, ಏನಾದರೂ ಒಂದು TRFಗೆ ಡೊನೇಷನ್ ಕೊಡುವಂಥದ್ದು ಅಂತ. ಈಗ ನಾವು $1,000 ಕೊಟ್ಟರೆ ನಮಗೆ PHF ಅಂತ ಹೇಳುವ ಒಂದು ಪಿನ್ ಬರ್ತದೆ. ನಾವು ಪಿನ್ನು ಜಾಸ್ತಿ ಡೊನೇಷನನ್ನು ಕೊಟ್ಟ ಹಾಗೆ ಆ ಪಿನ್ನಿನಲ್ಲಿ ಬೇರೆ ಬೇರೆ ಸ್ಟೋನ್ಗಳು ಬರ್ತದೆ. ಬಹುಶಃ ಅಶೋಕ್ ಪಡಿವಾಳ್ರು ಇವತ್ತು TRFಗೆ ಏನಾದರೂ ಡೊನೇಷನ್ ಕೊಡ್ತಿದ್ರೆ ಬಹುಶಃ ಅವರ ಡೊನೇಷನಿಗೆ ಆ ಪಿನ್ನಿನಲ್ಲಿ ಸ್ಟೋನ್ ಹಾಕಲಿಕ್ಕೆ ಬೇರೆ ಸ್ಟೋನ್ಗಳೇ ಇರಲಿಕ್ಕಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಕೊಟ್ಟ ಡೊನೇಷನಿಗೆ ನಮ್ಮ ಹೆಸರಿನ ಮುಂದೆ PHF ಮತ್ತು ಇನ್ನೂ ಜಾಸ್ತಿ ಡೊನೇಷನನ್ನು ಕೊಟ್ಟರೆ ಮೇಜರ್ ಡೋನರ್ ಅಂತ ಹೇಳುವ ಒಂದು ವಿರುದ್ಧನ್ನು ನಾವು ಹಾಕ್ಕೊಳ್ತೇವೆ. ಬಹುಶಃ ಅಶೋಕ್ ಪಡಿವಾಳ್ರು ಇವತ್ತು ಏನಾದರೂ TRFಗೆ ಕೊಡ್ತಿದ್ರೆ 1,000 PHFಗಳನ್ನು ಅವರ ಹೆಸರಿನ ಮುಂದೆ ಹಾಕಬೇಕಾಗ್ತಿತ್ತು. ಅದೇ ರೀತಿ 100 ಮೇಜರ್ ಡೋನರ್ ಅಂತ ಹೇಳುವ ಹೆಸರನ್ನು ಅವರ ಹೆಸರಿನ ಮುಂದೆ ಹಾಕ್ಬೋದಿತ್ತು. ಆದರೆ ಇವತ್ತು ಅವರು ಯಾವುದೂ ಬೇಡ ಅಂತ ಹೇಳುವ ರೀತಿಯಲ್ಲಿ ಅತ್ಯಂತ ನಿಸ್ವಾರ್ಥವಾಗಿ ಅವರ ಸೇವೆಯನ್ನು ನೀಡ್ತಾ ಇದ್ದಾರೆ. ನಾವು ನಮ್ಮ ಪುತ್ತೂರು ರೋಟರಿ ಕ್ಲಬ್ಬಿನವರು ಹೇಳಲಿಕ್ಕಿದೆ, ಅಶೋಕ್ ಪಡಿವಾಳ್ರು ನಮ್ಮ ಕ್ಲಬ್ಬಿನ ಸದಸ್ಯರಾದದ್ದು ನಮ್ಮ ಭಾಗ್ಯ ಅಂತ. ಇದು ನಮ್ಮ ರೋಟರಿ ಕ್ಲಬ್ಬಿನ ಭಾಗ್ಯ ಅಲ್ಲ, ಇಡೀ ಪುತ್ತೂರಿನ ಜನತೆಯ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾನು ಈಗ ಇಷ್ಟೆಲ್ಲ ಅವರ ಬಗ್ಗೆ ಮಾತಾಡಿದ್ದು ವೇದಿಕೆಯಿಂದ ಇಲ್ಲದ ನಂತರ ನನಗೆ ಅವರು ಜೋರು ಮಾಡಲಿಕ್ಕಿರ್ಬೋದು, ಇರ್ದಾಯ ಚಪಾತಿರ್ನ ಅಂತ. ಇದು ಅವರ ಒಂದು ನಿಸ್ವಾರ್ಥವಾದಂಥ ಒಂದು ಸೇವೆಗೆ ಒಂದು ಉದಾಹರಣೆ. ಅದೇ ರೀತಿ ಇವತ್ತು ವೈಯಕ್ತಿಕವಾಗಿ ನನಗೆ ಕೂಡ ಭಾಳಷ್ಟು ಸಂತೋಷದ ವಿಷಯ. ನಾನು ಕೂಡ ಕುರುಂಜಿ ವೆಂಕಟರಮಣಗೌಡ ವಿದ್ಯಾಸಂಸ್ಥೆಯಲ್ಲಿ ಕಲಿತವ. 1986ರಿಂದ 89ರವರೆಗೆ ಸುಳ್ಯ 3 ವರ್ಷಗಳ ಕಾಲ ಸುಳ್ಯದಲ್ಲಿ ಸಾಕಷ್ಟು ಪೋಖ್ರಿಗಳನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿದ. ಇವತ್ತು ಕುರುಂಜಿ ವೆಂಕಟರಮಣ ವಿದ್ಯಾಸಂಸ್ಥೆ ನನಗೆ ಒಳ್ಳೆಯ ಜೀವನವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾರೆ. ಅವಕಾಶಕ್ಕಾಗಿ ಧನ್ಯವಾದ. ಸಭಾಧ್ಯಕ್ಷರು ಹಾಗೆ ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಮೇಜರ್ ಡೋನರ್ ರೊಟೇರಿಯನ್ ಡಾಕ್ಟರ್ ಶ್ರೀಪ್ರಕಾಶ್ ಬಿ ಇವರ ಅಧ್ಯಕ್ಷೀಯ ನುಡಿಗಳಿಗಾಗಿ ಮಾತಿನ ಮಂಟಪ.
ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲರಿಗೂ ಪ್ರೀತಿಯ ಗೌರವವನ್ನು ಸಲ್ಲಿಸ್ತಾ, ಒಂದು ವ್ಯವಸ್ಥೆ ಪ್ರಾರಂಭ ಆಗುವುದು ಬಹಳ ಸುಲಭ, ಆದರೆ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಅಷ್ಟೇ ಜವಾಬ್ದಾರಿಯುತವಾದದ್ದು ಮತ್ತು ಅದರ ಸೇವೆ ಸಮರ್ಪಕವಾಗಿ ಮತ್ತು ಪರಿಷ್ಕಾರವಾಗಿ ಜನರಿಗೆ ತಲುಪಬೇಕಾದಂಥದ್ದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಇವತ್ತಿನ ಸಂದರ್ಭದಲ್ಲಿ ಕೆಲವರನ್ನ ನೆನಪಿಸ್ಕೊಳ್ಬೇಕು, ಗುರುತಿಸ್ಕೊಳ್ಬೇಕು. ಮೊದಲಿಗೆ ಡಾಕ್ಟರ್ ಶ್ರೀದೇವಿ ಅವರು ವೇದಿಕೆಗೆ ಬಂದು ಚೆಂಗುಲಾಬಿಯನ್ನು ಸ್ವೀಕರಿಸಬೇಕು. ಅದು ಇಂದು ನಾವಿಲ್ಲಿ ಸೇರಿದವರು ಮತ್ತು ಎಲ್ಲ ಈ ವ್ಯವಸ್ಥೆಯಲ್ಲಿ ಇರುವಂಥವರ ಶುಭಾಶಯಕ್ಕಾಗಿ ನಿಮ್ಮನ್ನು ವೇದಿಕೆ ಕರೀತಾ ಇದ್ದೇನೆ. ಹಾಗೆ ಈ ಜೋಡಿಸುವ ಕೆಲಸದಲ್ಲಿ ಬಹಳಷ್ಟು ಸಮರ್ಪಕವಾಗಿ ಮತ್ತು ನಿನ್ನೆಯಿಂದಲೇ ಅದರ ಒಟ್ಟಿಗೆ ಇದ್ದು ಅದನ್ನು ಸರಿಯಾಗಿ ಜೋಡಿಸಿ ಆ ಕ್ಲಿನಿಕ್ಕಿನ ವ್ಯವಸ್ಥೆಯನ್ನೆಲ್ಲ ಸರಿ ಮಾಡಿಕೊಟ್ಟು ಅಲ್ಲಿ ಬೇಕಾದ ಅಲಂಕಾರಗಳು, ಬೆಳಗ್ಗೆ ಹೋಮಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಇಲ್ಲೇ ರೂಮ್ ಮಾಡಿ ನಿಂತು ಅದರ ಉಸ್ತುವಾರಿಯನ್ನು ನೋಡಿದಂಥವರು ಬೇರೆ ಯಾರೂ ಅಲ್ಲ, ಸಾರ್ವಜನಿಕ ಸಂಪರ್ಕಾಧಿಕಾರಿ, ಸಮುದಾಯ ದಂತಾರೋಗ್ಯ ವಿಭಾಗ, KVG ಡೆಂಟಲ್ ಕಾಲೇಜ್ ಸುಳ್ಯ, ಮಿಸ್ಟರ್ ಜಯಂತ್. ಹಾಗೆ ಸಮುದಾಯ ಸೇವಾ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ನಜರತ್ ಫರೀದ್ ಅವರು ಮೊನ್ನೆ ಕೂಡ ಬಂದಿದ್ದರು. ಇಲ್ಲಿ ಏನೆಲ್ಲ ಆಗಬೇಕು ವ್ಯವಸ್ಥೆಗಳು, ಅದರ ಪರಿಶೀಲನೆಗಳು, ಅದಕ್ಕೆ ಯಾವ ರೀತಿಯ ಪ್ಲ್ಯಾನಿಂಗ್, ಸ್ಟೇಜ್ ಪ್ರೋಗ್ರಾಮ್ ಹೇಗೆ ಇರ್ತದೆ, ಎಲ್ಲ ಇದನ್ನು ನಡೆಸ್ಕೊಟ್ಟಂಥವರು. ನಿಮಗೂ ಕೂಡ ವಿಶೇಷವಾದ ಗೌರವವನ್ನು ಅತ್ಯಂತ ಪ್ರೀತಿಯಿಂದ ಸಮರ್ಪಿಸ್ತಾ ಇದ್ದಾರೆ. ಇಷ್ಟನ್ನು ಮಾಡ್ತಾ ಇಲ್ಲಿ ಮೂಲ ಉದ್ದೇಶ ಇರುವಂಥದ್ದು, ಪುತ್ತೂರಿನಲ್ಲಿ ಇಷ್ಟು ದಂತ ಚಿಕಿತ್ಸಾಲಯಗಳು ಇದ್ರೂ ಸಹ ಈ ಚಿಕಿತ್ಸಾಲಯ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಅದಕ್ಕೆ ಒಂದೆರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ಮತ್ತು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಅದನ್ನು ತಲುಪಿಸುವ ಪ್ರಯತ್ನವನ್ನು ರೋಟರಿ ಕ್ಲಬ್ನ ಅಧ್ಯಕ್ಷನಾಗಿ ನಾನು ಮಾಡಬೇಕು. ಉದಾಹರಣೆಗೆ ಯಾವುದೋ ಒಂದು ಚಿಕಿತ್ಸೆಗೆ ಅದರ ಶುಲ್ಕ ಸಾಧಾರಣ 800ರಿಂದ 1,000 ರೂಪಾಯಿ ತಗಲ್ತದೆ ಅಂತ ಇದ್ದರೆ, ಆ ಶುಲ್ಕದ ಇಡೀ ದರ ಪಟ್ಟಿಯನ್ನು ಅಲ್ಲಿ ಹೊರಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಂದವರೆಲ್ಲ ಅದನ್ನು ನೋಡ್ಕೊಳ್ಬೋದು. ಹೊರಗಡೆ ಚಿಕಿತ್ಸಾಲಯಗಳಲ್ಲಿ 800,000 ಆಗುವಂಥದ್ದಿದ್ರೆ ಇಲ್ಲಿ ಒಂದು 500ರಿಂದ 600 ರೂಪಾಯಿಯಷ್ಟು ಚಿಕಿತ್ಸಾ ವೆಚ್ಚದಲ್ಲಿ ಆ ಸೇವೆ ಬರ್ತದೆ. ಮತ್ತು ಸರ್ಕಾರಿ ದಂತ ಚಿಕಿತ್ಸಾಲಯದ ಪುತ್ತೂರಿನಲ್ಲಿ ಕೆಲಸ ಮಾಡಿದಂಥ ಡಾಕ್ಟರ್ ಜಯದೀಪ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಒಂದು ಚೆಂಗುಲಾಬಿಯನ್ನು, ಪುತ್ತೂರಿನ ಜನತೆಗೆ ಅತ್ಯಂತ ಕಾಳಜಿಯಿಂದ ಸೇವೆ ನೀಡಿರುವಂಥವರು, ಅವರನ್ನು ಗುರುತಿಸಲಿಕ್ಕೆ ಸಂತೋಷ ಪಡ್ತೇನೆ. ಸರ್ಕಾರಿ ದಂತ ಚಿಕಿತ್ಸಾಲಯದ ಮಟ್ಟದಲ್ಲಿ ಎಲ್ಲ ಸ್ಪೆಷಾಲಿಟಿ ವರ್ಕನ್ನು ಕೊಡಲಿಕ್ಕೆ ಅವಕಾಶ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ಆದರೆ ಒಂದು ಡೆಂಟಲ್ ಕಾಲೇಜಿನವರ ಒಂದು ಜವಾಬ್ದಾರಿಯಲ್ಲಿ ಉದಾಹರಣೆಗೆ ಹೇಳೋದಾದರೆ, ಈ ಫಿಕ್ಸೆಡ್ ಸೆಟ್, ದಿನ ತೆಗೆಯದೇ ಇರುವಂತಹ ಫಿಕ್ಸೆಡ್ ಸೆಟ್ ಕೊಡುವುದಾಗಲಿ, ಅಥವಾ ಸೆರಾಮಿಕ್ಕಿನ ಹಲ್ಲುಗಳನ್ನು ಇಡುವುದಾಗಲಿ, ಹಲ್ಲಿನ ಬಣ್ಣದ ಹಲ್ಲುಗಳನ್ನು ಜೋಡಿಸುವುದಾಗಲಿ, ಅಥವಾ ಅದಕ್ಕೂ ಮುಂದೆ ಹೋಗಿ ಕಡೆಯ ಹಲ್ಲುಗಳನ್ನು ತೆಗಿಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇರ್ಬೋದು, ಅಥವಾ ರೂಟ್ ಕೆನಾಲ್ ಟ್ರೀಟ್ಮೆಂಟ್ನಲ್ಲಿ ಈಗಿನ ಹೊಸ ಆವಿಷ್ಕಾರಗಳಲ್ಲಿ ಕೊಡುವಂಥ ಚಿಕಿತ್ಸೆ ಇರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಆವಿಷ್ಕಾರಗೊಂಡಂಥ ಇಂಪ್ಲಾಂಟ್ಸ್, ಇದನ್ನು ಕೂಡ ಪುತ್ತೂರಿನ ಜನತೆಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನೀಡುವಂಥ ವ್ಯವಸ್ಥೆ ಕೊಡುವುದು ಅದು ನಿಜವಾಗಲೂ ಸ್ವಲ್ಪ ಕಷ್ಟದ ಕೆಲಸ. ಈಗಾಗಲೇ ಪ್ರಾಂಶುಪಾಲರು ನಮಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಸ್ಯಾಟಲೈಟ್ ಕ್ಲಿನಿಕ್ನಲ್ಲಿ ನೀಡುವಂಥ ಚಿಕಿತ್ಸೆಯಲ್ಲಿ ಕಾಲೇಜಿನಲ್ಲಿ ಅಷ್ಟೇ ಅಲ್ಲದೆ ಸ್ಪೆಷಾಲಿಟಿ ವಿಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆಯನ್ನು ಈ ಮಲ್ಟಿ ಸ್ಪೆಷಾಲಿಟಿ ಸ್ಯಾಟಲೈಟ್ ಸೆಂಟರ್ನಲ್ಲಿ KVG ಡೆಂಟಲ್ ಕಾಲೇಜಿಂದ
ಅದನ್ನು ನಾವು ವ್ಯವಸ್ಥೆ ಮಾಡ್ತೇವೆ, ಆ ಸೌಲಭ್ಯ ಸಮಾಜಕ್ಕೆ ಮುಟ್ಟುತ್ತದೆ. ಉದಾಹರಣೆಗೆ ಇವತ್ತು ಇಂಪ್ಲಾಂಟ್ಸ್ ಹೊರಗಿನ ಚಿಕಿತ್ಸಾಲಯಗಳಲ್ಲಿ ಸುಮಾರು 20,000 ರಿಂದ 30,000 ಖರ್ಚು ಬಂದರೆ ಅದರ ಬೆಲೆಯನ್ನು ಕಡಿಮೆಯಲ್ಲಿ ಅವರು ಇನ್ಸ್ಟಿಟ್ಯೂಷನ್ ಬೇಸ್ಡ್ ಆಗಿರುವ ಕಾರಣ ಕೊಡಲಿಕ್ಕೆ ಅವರಿಗೆ ಅವಕಾಶ ಆಗ್ತದೆ. ಹಾಗಾಗಿ ಅದೇನು ಅಂದರೆ, ಈಗ ಯಾರೇ ಎಲುಬು ಮುರಿತಕ್ಕೊಳಗಾದರೆ ರಾಡ್ ಹಾಕೋದು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಆ ಮೆಟಲ್, ಟೈಟಾನಿಯಂ ಮೆಟಲ್ ಏನಿರ್ತದೋ, ಲೋಹ ಇರ್ತದೋ, ಅಂಥದ್ರದ್ದೇ ಒಂದು ಲೋಹದ ವ್ಯವಸ್ಥೆಯನ್ನು ದವಡೆಯ ಎಲುಬಿಗೆ ಇಟ್ಟು ಅದರ ಮೇಲೆ ಹಲ್ಲಿನ ಬಣ್ಣದ ಮತ್ತು ಆಕಾರವುಳ್ಳ ಕ್ಯಾಪನ್ನು ಕೊಟ್ಟು ಹಲ್ಲು ಸರಿಯಾಗಿ ಜಗೀಲಿಕ್ಕೆ ಮತ್ತು ಕಾಣಲಿಕ್ಕೆ ಸುಂದರವಾಗಿ ಕಾಣುವ ರೀತಿ ವ್ಯವಸ್ಥೆ ಮಾಡುವಂಥದ್ದು ಇಂಪ್ಲಾಂಟ್ ಚಿಕಿತ್ಸೆ. ಇಂಥ ವ್ಯವಸ್ಥೆಯನ್ನು ಕೂಡ ಮುಂದಕ್ಕೆ ಸಾರ್ವಜನಿಕರು ಇಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದಾಗ ಮತ್ತು ಸಮಾಜದ ಬೇಡಿಕೆ ಇದ್ದಾಗ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಿಕ್ಕೆ ಅವರು ಮನಸ್ಸು ಮಾಡಿದ್ದಾರೆ. ಹಾಗಾಗಿ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಂದು ತಂಡವಾಗಿ ಇವತ್ತು ನಾವು ಸಾರ್ವಜನಿಕರಿಗೆ ಬಾಯಿ ಆರೋಗ್ಯದಲ್ಲಿ ಒಳ್ಳೆಯ ಚಿಕಿತ್ಸಾ ಗುಣಮಟ್ಟವನ್ನು ನೀಡಲಿಕ್ಕೆ ಇದು ಒಂದು ಒಳ್ಳೆಯ ಹೆಜ್ಜೆ ಮತ್ತು ಇದು ಶಾಶ್ವತ ಯೋಜನೆಯಾಗಿ ರೋಟರಿ ಕ್ಲಬ್ ತೆಗೆದುಕೊಳ್ತದೆ. ಇದು ಇವತ್ತು ನಾಳೆಗಾಗಿ 2 ವರ್ಷ ಮಾಡಿ, ಇವತ್ತು ನಾನು ಅಧ್ಯಕ್ಷನಾಗಿರ್ತೇನೆ, ಮುಂದಿನ ಜೂನ್ 30ಕ್ಕೆ ನನ್ನ ಅಧ್ಯಕ್ಷ ಪದವಿ ಮುಗೀತದೆ, ಇನ್ನೊಬ್ಬರು ಬರ್ತಾರೆ, ಆ ವರ್ಷ ಇಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಸಮರ್ಪಕವಾಗಿಲ್ಲ, ಇದಲ್ಲ. ನಮ್ಮ ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ, ರೊಟೇರಿಯನ್ ದತ್ತಾತ್ರೇಯ ರಾವ್, ಮುಂದಿನ ವರ್ಷಕ್ಕೆ ತಯಾರಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಭ್ಯಾಸ ಮತ್ತು ವ್ಯಾಯಾಮಗಳು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಅವರಲ್ಲಿ ಕೂಡ ವಿನಂತಿ ಮಾಡಿಕೊಳ್ಳೋದಿಷ್ಟೇ, 60 ವರ್ಷ ಬಹಳಷ್ಟು ಅಧ್ಯಕ್ಷರುಗಳು ನಮ್ಮ ರೋಟರಿ ಕ್ಲಬ್ನಲ್ಲಿ ಸಮಾಜಮುಖಿಯಾದ ಕೆಲಸ ಮಾಡಿದ್ದಾರೆ. ಹಿಂದೂ ರುದ್ರಭೂಮಿಯನ್ನು ನೋಡ್ಕೊಳ್ತಾ ಇದ್ದಾರೆ, ಆಮೇಲೆ ರೋಟರಿ ಪುರ ಆಗಿದೆ. ಹೀಗೆ ಬಹಳಷ್ಟು ಕೆಲಸಗಳು ಪುತ್ತೂರಿಗೆ ರೋಟರಿ ಕ್ಲಬ್ ಪುತ್ತೂರಿನಿಂದ ಆಗಿದೆ. ಅದರಲ್ಲಿ ಇದು ಒಂದು ಮೈಲ್ ಸ್ಟೋನ್. ವಿ ಆರ್ ಹ್ಯಾವಿಂಗ್ ಎ ಪರ್ಮನೆಂಟ್ ಪ್ರಾಜೆಕ್ಟ್ ಕಾಲ್ಡ್ ಪುತ್ತೂರು ರೋಟರಿ ಮಲ್ಟಿ ಸ್ಪೆಷಾಲಿಟಿ ಸ್ಯಾಟಲೈಟ್ ಡೆಂಟಲ್ ಕ್ಲಿನಿಕ್ ವಿಚ್ ಈಸ್ ಪರ್ಮನೆಂಟ್ಲಿ ಮ್ಯಾನೇಜ್ಡ್ ಬೈ KVG ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ಸುಳ್ಯ. ಇದಕ್ಕೆ ಮತ್ತೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹೇಳ್ತಾ ಡಾಕ್ಟರ್ MM ದಯಾಕರ್ ಅವರು ವೇದಿಕೆಗೆ ಬಂದು ಗುಲಾಬಿಯನ್ನು ಸ್ವೀಕರಿಸಬೇಕು. ಡಾಕ್ಟರ್ ರೇವಂತ್ ಅವರಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. ಡಾಕ್ಟರ್ ಶಿವಾನಂದ್ ಅವರಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. KVG ಡೆಂಟಲ್ ಕಾಲೇಜಿನಲ್ಲಿ ಅವರು ಇನ್ನೂ ಏನು ಅಂದರೆ, ಇನ್ನೂ ಇಲ್ಲೇ ಸನಿಹದಲ್ಲೇ ಅವ್ರದ್ದೇ ಚಿಕಿತ್ಸಾಲಯ ಇದೆ, ಅವರು ಬ್ಯಾಕಪ್ಪಿಗೆ ಇಲ್ಲಿ ನಿಲ್ತಾರೆ ಅಂತ ನಾನು ಭಾವಿಸ್ಕೊಳ್ತೇನೆ, ಹಾಗೆ ವಿನಂತಿಸಿಕೊಳ್ತೇನೆ. ಹಾಗೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅವರ ಬಿಡುವಿಲ್ಲದ ಸಮಯದ ಎಡೆಗೆ ಶ್ರೀಮತಿ ರೊಟೇರಿಯನ್ ಹೇಮಾ ಜಯರಾಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರಿಗೆ ಕೂಡ ವಿಶೇಷವಾದ ಗೌರವ. ಮತ್ತೊಮ್ಮೆ ಎಲ್ಲವರನ್ನ ಸ್ಮರಿಸಿಕೊಳ್ತಾ, ಈ ಚಿಕಿತ್ಸಾಲಯಕ್ಕೆ ನಿಮ್ಮ ಆತ್ಮೀಯರ ಬಳಗದಲ್ಲಿ ಯಾರಿಗೆ ಕಡಿಮೆ ವೆಚ್ಚದಲ್ಲಿ ಆಗಲಿ ಅಥವಾ ಅನುಕೂಲಕರವಾಗಿದ್ದವರು ಕೂಡ ಬೇಕಾದ ಸೌಲಭ್ಯವನ್ನು ಇಲ್ಲಿ ಪಡ್ಕೊಳ್ಳುವುದಕ್ಕಾಗಲಿ ಖಂಡಿತವಾಗ್ಲೂ ಇಲ್ಲಿ ಬನ್ನಿ. ಯಾಕಂದರೆ ಒಬ್ಬ ದಂತ ವೈದ್ಯನ ಒಂದು ಚಿಕಿತ್ಸೆ ನೀಡುವಂತಹ ಬದುಕಿನ ಸಮಯ ಅಂದರೆ ಒಂದು 30 ವರ್ಷದಿಂದ 32 ವರ್ಷ. ನಾವು ಒಂದು ಹಂತಕ್ಕೆ ನಮ್ಮಲ್ಲಿ 50 ಜನ ಬರ್ತಾರೆ, 60 ಜನ ಬರ್ತಾರೆ ಅಂತ ಯಾವ ವೈದ್ಯರು ಹೇಳ್ಬೋದು, ಇಲ್ಲ ಸುರೇಶ್ ಪುತ್ರರಾಯರು ಸಹ ಹೇಳ್ಬೋದು, ದಿವಸಕ್ಕೊಂದು 200 ಜನರನ್ನು ನೋಡ್ತೇನೆ ಅಂತ ಹೇಳ್ಬೋದು. ಆದರೆ ವಯಸ್ಸಾದ ಹಾಗೆ ಒಂದು 65 ದಾಟಿದ ಮೇಲೆ ದಿವಸ 10 ಪೇಷಂಟ, 3 ಪೇಷಂಟ, 5 ಪೇಷಂಟ ನೋಡುವ ಸ್ಥಿತಿ ಬರ್ತದೆ. ಹಾಗಾಗಿ ಅದು ಒಂದು ನಿರಂತರ ಕ್ರಿಯೆ. ಹಾಗಾಗಿ ಮತ್ತೆ ಮತ್ತೆ ದಂತವೈದ್ಯನಾಗಿದ್ದುಕೊಂಡೇ ಇಂಥ ಸೌಲಭ್ಯಗಳನ್ನು ಸಮಾಜ ಚೆನ್ನಾಗಿ ಉಪಯೋಗಿಸಿಕೊಳ್ಳಿ, ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಿ, ಅದು ಅವರ ಮನಸ್ಸಿನ ಆನಂದಕ್ಕೆ ಕಾರಣ ಆಗಲಿ ಅನ್ನುವ ಸದಾಶಯದೊಂದಿಗೆ ವಂದಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಅಧ್ಯಕ್ಷೀಯ ನುಡಿಗಾಗಿ. ಕ್ಷಣಿಕ ಬದುಕಲ್ಲಿ ಸುಂದರ ನೆನಪುಗಳು ಸದಾ ಜೀವಂತ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಶೋಭೆಯನ್ನ ಇಮ್ಮಡಿಯಾಗಿಸಿದಂತಹ
ಅತಿಥಿ ಗಣ್ಯರಿಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿರುವಂತಹ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಸಭಾಧ್ಯಕ್ಷರಿಗೆ ಕೇಳಿಕೊಳ್ತಾ ಇದ್ದಾರೆ. Everybody, all the distinguished guests, all the fellow Rotarians, and to simply put it, everybody who have got original teeth, welcome. Now, I must say that first, I'm genuinely happy to open my mouth wide here because I know it's not for a dental examination. It is just because I am elated with gratitude. And I would like to thank firstly my father, Dr. Ashok Pariwal. I know many have sung praises, but this has been his vision since 10 to 15 years. We tried and we failed. We couldn't find the right collaboration. And this is the right collaboration which has taken so long, but we are very confident, as I have told some of the KVG team members, that this is the right way forward. And certain things it takes time to materialize, and finally it is. I recall him telling me quite a few times that I would like to invest my time in making complete dentures for the old people. Now he has turned old, and if I give it more time, I think, yeah. So now I also would like to thank Dr. Jaideep. I was hoping that he would come, and he has come, because he took the first step. He understood the vision, made it a mission, and then thanks to our current Rotary President, who understood that this is important, not just as a Rotary project, it is important for Puttur, and understanding the pulse of it and taking it forward, and his entire team. Thank you so much for that. I also would like to thank our AG. I know the roads are like cavity-filled roads, but you managed to come here. Thank you so much for that, apart from your busy schedule. And the only time I feel there should be a gap between thoughts, words, and actions is when you're missing a tooth. But now we have a solution for that. So finally, this is happening. I would like to talk about Dr. Suresh Putra also, because there is a inspiration that I get from him here. One is he has approved concept of creating a medium for charity through the monthly camps in Sampya. I'm sure all of you know that. And that is also an example of how a collaborative effort can help more. And that is exactly what we are doing here. We are emulating him. Hope there is no copyright on the concept, but yeah, we are emulating him. And joining hands with us, obviously, is KVG Dental College's Dr. Jyoti Prasad. I think we got the better end of the deal today by him not being there, because we got the better half. And the other thing is, I am told by my parents that your husband was present during our medical center's inauguration. So that says you're a lucky charm. So this will work. I also would like to say that I'm very humbled that all of us who are present here have understood the problem in the town here, in the dental aspect of it, and instead of brushing the problem aside, we have found to work on a workable solution. I quite recently also received a few statements like, there are other dentists in the town, there are other dental clinics in the town. The way I see it is, why don't we all, some of these dentists are Rotarians, but all of them have a caring spirit. That is 100%. So why don't we collaborate and together raise the oral hygiene index of the town? It is as simple as that. It is a better thing to do because it is going to help the entire town, and we can do it together. Our practices just have to overflow on each other in a positive way, and we raise the bar in Puttur, and that's a win-win for everybody. This is the way I see it. I'm pretty sure this is the way my father sees it. This is the way my family sees it. So I would wait for that to go forward. So I also would like to thank Mokshit from Mahavir Ventures, who is very, very, very busy since the last couple of days, but he made sure the arrangements went smoothly. We have Jayant. He did a good job. Very patient with us. We have our smiling Hema ma'am. I'm a big fan. Even my wife is. So, so she also handled the program very well.
And thank you everyone who came, and I hope you all have had refreshments. One suggestion, rinse your mouth. Precaution is still better than cure. Thank you. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಹಾಗೆ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.